ಯಾರಿದ್ದೀರಾ ಕಮೆಂಟ್ ಹಾಕಿ.
ಲೈಕ್ ಕೊಟ್ಟವ್ರು ಕಮೆಂಟ್ ಹಾಕಿ. ಯಾರಿದ್ದೀರಾ ಕಮೆಂಟ್ ಹಾಕಿ. ಬಿರುವಜಣ್ಣ ಹಾಯ್. ಚಾ ಪರಿಹಾರ ಲೈಕ್ ಡನ್, ಥ್ಯಾಂಕ್ ಯು. ಚಾ ಪರಿಹಾರ ಎಲ್ಲಿ ಹೋದ್ರಿ ಮಾತಾಡಿ. ಚಾ ಪರ್ದಾಡ್. ಯಾವ್ದು ತಿಂಡಿ? ಮಸಾಲೆ ದೋಸೆ, ಉರ್ದು ದೋಸೆ. ನೀರು ದೋಸೆನಾ? ನೀರು ದೋಸೆ ಹೆಂಗಿತ್ತಣ್ಣ ಕಾಂಡ ಇನ್ನು ಹೆಂಗೆ ನೀರು ದೋಸೆ ಇತ್ತಣ್ಣ ಇರಗಿಲ್ಲ. ನೀರು ದೋಸೆನಾ? ಉಮೇಶ್ ಅಣ್ಣ ಲೈಕಾ, ಥ್ಯಾಂಕ್ ಯು. ಚಾ ಪರಿಹಾರ ಉಮೇಶ್ ಅಣ್ಣ. ರಡ್ಡರೆಡ್ದು ಒಕ್ಕ ಕಾಪುನ್ ಮರ ಯಾನೆ ಕಡ್ ಲೈವ್ ಮಲ್ದೆ ಒಂತೆ ಈರ್ ಬೈಜರ್ ಒಕ್ಕ ಏರ್ಲೈತು ಜರ ತೈಕೆಂಡು ಮಲ್ದ. ಉಮೇಶ್ ಅಣ್ಣ ಚಾ ಪರಿಹಾರ ಹಾಯ್.
ಇತ್ತೆ ಬತ್ತದ ಸುದ್ದಿಜ್ಜಿ ಬಂತಾರ ಯಾನ್ ಲೈವ್ ಮಲ್ದೆ ಈ ರೀತಿ ಜರ ಇರೇನು ಗೂಗಲ್ ನಾಡು ಹಾಯ್ ಉಮೇಶರೇ ಪರಂದಲ್ಲರು ಬಿರುವಜಣ್ಣ ಚಾಪರೋಡತ್ತೆ ಅಂದೆ ಮಾತಾಡಿ ಎಲ್ಲಿ ಹೋದ್ರಿ ಒವೆಟ್ಟು ಗುಳುಗುಡ ಗುಳುಗುಡ ಅತ್ತ ಗೂಗಲ್ಡ್ ಬಿರುವಜಣ್ಣ ಹಾಯ್ ಪನಂದುಲ್ಲೇರು ಉಮೇಶ್ ಅಣ್ಣ ಯಾರು ಕಾಣ್ತಾ ಇಲ್ಲ ಇಲ್ಲಿ ಎಲ್ಲ ಮಲಗಿದ್ದಾರ ಎನ್ನ ಲೈವ್ಗೂ ಬಲೆ ಮರೆವು ಬರ್ತವೆ ಯಾನು ಹಾಯ್ ಪಂತೆ ಉಮೇಶರೇ ಪನಂದುಲ್ಲೇರು ಬಿರುವಜಣ್ಣ ಇನ್ನೊಬ್ರು ಯಾರ ಲೈಕ್ ಕೊಟ್ಟರು ಮಾತಾಡಿ ಗೊತ್ತುಂಡು ಪನಂದುಲ್ಲೇರು ಉಮೇಶ್ ಅಣ್ಣ ಸಂದುಂಡು ಅಂದೆ ಅಲ್ಲೇ ತುಲೆ ಉಮೇಶ್ ಅಣ್ಣ ಸಂದುಂಡಿಗೆ ಓ ಹಾಯಾ ಮಹೇಶ್ ಅಣ್ಣೆ ಓರ್ಲೇರ್ ಮಾರೆ ಮಹೇಶ್ ಅಣ್ಣೆ ಅವ್ರನ್ನ ಇಲ್ಲ ಅಡುಲ್ಲೇರು ಓ ಮಹೇಶ್ ಅಣ್ಣ ಉಳ್ಳಾರ ಕರಡ ತಿರ್ತು ಬಲ್ಲೆ ಹೊರ ಬತ್ತು ಬೋಲೆ ಆರು ಓಲ್ ಆರು ಜಪಾಂಡುಲ್ಲು ಏರಿ ಅಯ್ಯಯ್ಯ ಗೊತ್ತಜ್ಜಿ ವಿರೋಜಣ್ಣ ಗೊತ್ತಿಲ್ಲ ಬಿರೋಜಣ್ಣ ನೀವು ಯಾರನ್ನು ಕೇಳಿದ್ದು ಅಂದು ಅಂದು ಉಮೇಶ್ ಅಣ್ಣ ಫಸ್ಟ್ ಅರ್ಣ ಚಾನಲ್ ಯಾರಿದ್ದೀರಾ ಕಮೆಂಟ್ ಹಾಕಿ ಮೀನು ತಾಕದು ಮಾರ್ಕೆಟ್ ಮಲ್ಪುನಾರು ಅಂದು ಬಿರೋಜಣ್ಣ ಎಲ್ಲಿ ಹೋದ್ರಿ
ಯಾರಿದ್ದೀರಾ ಕಮೆಂಟ್ ಹಾಕಿ. 5 ಲೈಕ್ ಬಂತು. ಕಮೆಂಟ್ ಹಾಕಿ ಜನರೇ. ಒಂಜಿ ಸಾಂಗ್ ಪಾಡ್ಲೆ. ಸಾಂಗ್ ಪಾಡ್ರೆ ಮೂಲು ಸಾಕಾತನು. ಯಾ ಮೊಬೈಲ್ ಬತ್ತಂದು ತಿರ್ಗೊಂದಿಲ್ಲ ಇವೆ ಸಾಂಗ್ ಪಾಂಡ್ರೆ. ಪಲ್ಲೆ ಮಾರ್ರೆ ಓ ಸಾಂಗಿಗೆ ಯಾನ್ ಕೂಡ ಒಂದಿತ್ತು ಮೊಬೈಲ್ ತೆಪ್ಪೋಡು ಉಂತುಲಿ. 5 ಗಂಟೆ ಉಂತಲೆ 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 ಸ್ಕ್ರೀನ್ ಶಾಟ್ ಇದೆ ನೋಡಿ. ಅಂದೆ ಅನಿಲ್ಲ వచ్చు ಇದ್ರಾಗ ದಾನೇರು ಯಾವ ಸಾಂಗ್ ಇದರಲ್ಲಿ ಸಾಂಗ್ ಇಲ್ಲ ಮಾರ. ಸ್ಕ್ರೀನ್ ಶಾಟ್ ಓಲಾವ್ ಕನ್ನಡ ಅಂದೆ. ಓಕೆ ಓಕೆ. ಗಿಲಿಟ್ ಅವರೇ ಹಾಯ್, ಹೇಗಿದ್ದೀರಾ? ಲೈಕ್ ಕೊಟ್ರಾ? ಥ್ಯಾಂಕ್ ಯು. ಎಂದೋ ಕಂಡ ಕನಸು ಅದು ನಿನ್ನ ಮನಸ್ಸು, ನಿನ್ನ ಮನಸ್ಸಿಗಾಗಿ ಸೋತೆ, ನಿನ್ನ ಒಂದು ಸ್ಪರ್ಶ ನನಗೆ 100 ವರುಷ, ನಿನ್ನ ನೆರಳಿಗಾಗಿ ಸೋತೆ, ನೂರಾರು ಮುಳ್ಳುಗಳ ನಡುವೆ ಹೂವಿದೆ, ನೂರಾರು ನೋವುಗಳ ನಡುವೆ ಒಲವಿದೆ, ನಿನಗಾಗಿ ಎದೆಯಲ್ಲಿ ಒಂದು ಹಾಡಿದೆ, ನೆನೆ ನೆನೆದು ಏಕಿರುವೆ ಮಾತನಾಡದೆ, ಕ್ಷಮಿಸು ಬಾ ಕ್ಷಮಿಸು ಬಾ ನೀ ತಾನೇ ನನ್ನ ಜೀವ, ಎಂದೋ ಕಂಡ ಕನಸು ಅದು ನಿನ್ನ ಮನಸ್ಸು, ನಿನ್ನ ಮನಸ್ಸಿಗಾಗಿ ಸೋತೆ, ಆ ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ ಇದೆ, ತಂಗಾಳಿಯಿಂದ ಹೂವಿಗೊಂದು ಕೀರ್ತಿ ಇದೆ, ನಿನ್ನ ಹೃದಯದಾಣೆ ನನ್ನ ಹೃದಯದಲ್ಲಿ ಪ್ರೀತಿ ಇದೆ, ಆ ಕತೆಗಳೆಲ್ಲ ಕಣ್ಣ ತುಂಬಿ ನೀರಾಗಿದೆ, ಇದು ಮರೆಯದ ಹಾಡು ಮೌನಗಳೇ ಸಾಕ್ಷಿಗಳು, ಇದು ಮುಗಿಯದ ನೆನಪು ವಿರಹಗಳೇ ಗುರುತುಗಳು, ಇದು ಮರೆಯದ ಹಾಡು ಮೌನಗಳೇ ಸಾಕ್ಷಿಗಳು, ಇದು ಮುಗಿಯದ ನೆನಪು ವಿರಹಗಳೇ ಗುರುತುಗಳು, ಕ್ಷಮಿಸು ಬಾ ಒಮ್ಮೆ ಕ್ಷಮಿಸು ಬಾ ನೀ ತಾನೇ ನನ್ನ ಜೀವ, ಎಂದೋ ಕಂಡ ಕನಸು ಅದು ನಿನ್ನ ಮನಸ್ಸು, ನಿನ್ನ ಮನಸ್ಸಿಗಾಗಿ ಸೋತೆ. ದೂರ ಪೋಯರಿಗೆ ಬಿರುವ ಸಣ್ಣ
ಶ್ರೀಶೈಲ ಅವರೇ ಹಾಯ್, ಹೇಗಿದ್ದೀರಾ? ಎನ್ನ ಮನಸ್ಸುಗೆ ಎಂಚಿನ ಈರ್ನ ಮನಸ್ಸಿಗೆ ಸೋತಿನ ಜಪಾನ್ದ. ಹೌದು ಹೌದು, ಇರಬಹುದಂತ ರವಿ ಅವರು ಹೇಳ್ತಿದ್ದಾರೆ. ಇಲ್ಲ ಇಲ್ಲ, ಇರಬಹುದಂತ ರವಿ ಅವರು. ಸೂಪರ್ ಸೂಪರ್ ಆಡ್ತಾ ಇದ್ದೀರಾ ಅಂತ ರವಿ ಅವರು ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸೂಪರ್, ಥ್ಯಾಂಕ್ ಯು. ಎಲ್ಲಿ ಹೋದ್ರಿ? ಇಲ್ಲ ಮಾಯ ಆದ್ರಿ. ಕಮೆಂಟ್ ಹಾಕಿ. ಬೇಗ ಬೇಗ ಕಮೆಂಟ್ ಹಾಕಿ. ನಾವು ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದೇವೆ. ಹೌದಾ? ಎಲ್ಲೂ ಹೋಗಬೇಡಿ, ಇಲ್ಲೇ ಇರಿ, ಮಾತಾಡ್ತಾ ಇರಿ. ನಮ್ಮ ಮೆಸೇಜ್ ಬರ್ತಾ ಇಲ್ಲ, ಈಗ ಕಾಣ್ತಾ ಉಂಟು ನನಗೆ ಮೆಸೇಜ್. ನಾಲ್ಕು ಅಕ್ಕಿಯಲ್ಲಿ ಇತ್ತುಂಡು ಅವಲ ಬರ್ತ ಸತ್ಯ ಒಂದೇ ವಿರೋಧಣ್ಣ ಇರನ್ ಕೆಪ್ಪ ಅನಿತಿಂಡ ತುಲೆ 7 ಎಂತ ರವಿ ಅವರೇ 7 ಲೈಕಾ? ಓಕೆ ಓಕೆ, ಥ್ಯಾಂಕ್ ಯು. ನೀವು ಇವಾಗ ಏನು ಕೆಲಸ ಮಾಡೋದು? ನಾನಾ ಬುಕ್ಸ್ ಎಲ್ಲ ಜೋಡಿಸಿ ಇಡ್ತಾ ಇದ್ದೇನೆ. ನಗ್ತಾ ಇದ್ದೀರಾ ಬಿರೋಜಣ್ಣ? ನಿಮ್ಮನ್ನು ಕೊಲೆ ಮಾಡ್ತೇನೆ ನೋಡಿ. ಇಲ್ಲಿ ಯಾರೆಲ್ಲ ಇದ್ದೀರಾ ಸಾಕ್ಷಿಗೆ? ಆಕಾಶ್ ಅವರೇ ಹಾಯ್, ಹೇಗಿದ್ದೀರಾ? ಲೈಕ್ ಡನ್, ಥ್ಯಾಂಕ್ ಯು. ಆಕಾಶ್ ಅವರೇ ಟೀ ಕುಡಿದ್ರಾ? ಎಂಚಲ್ಲರು ಯಾನ್ ಸೌಖ್ಯ ಅಲ್ಲ, ಈರೆಂಚಲ್ಲರು. ನಿಮ್ಗೆ ಅಷ್ಟೇ ಬರೋದಂತ ಗೊತ್ತು, ಮುಂದೆ ಹೋಗಲ್ಲ ನಿಮ್ಮದು ಗಾಡಿ ಅಲ್ವಾ ಆಕಾಶ್ ಅವರೇ? ನಗ್ತಾ ಇದ್ದೀರಾ? ನಂಗೆ ಗೊತ್ತು ನಿಮ್ಗೆ ಅಷ್ಟೇ ಬರೋದು. ನೀವು ಎಷ್ಟನೇ ತರಗತಿ ಓದುತ್ತಿರೋದು? ನಾನು 1ನೇ ತರಗತಿ ಓದುತ್ತಿದ್ದೇನೆ. ರವಿ ಅವರೇ 1ನೇ ತರಗತಿ ಓದ್ತಿದ್ದೇನೆ ಆಯಿತಾ. ನಾನು ಓದ್ತಿಲ್ಲ ಮಾರೆ, ನಾನು ಕೆಲಸ ಮಾಡ್ತಿದ್ದೆ. ಆಕಾಶ್ ಅವರೇ ಎಲ್ಲಿ ಹೋದ್ರಿ? ನಮ್ಮ ಕಡೆ ಫುಲ್ ಮಳೆ. ಹೌದಾ? ನೀವಿದ್ದ ಕಡೆ ಮಳೆ ಬರಲೇಬೇಕಲ್ವಾ? ಕಮೆಂಟ್ ಹಾಕಿ. ನಾನು ಇವಾಗ LKG, ಅದಕ್ಕೆ ಕೇಳಿದ್ದು. ಹೌದಾ? ಓ ದೇವರೇನೆ, ನಾನೇ ಅಳ್ತಿದ್ದೀನಿ. ಯಾಕೆ ಆಕಾಶ್ ಅವರೇ, ಯಾಕೆ? ನಿಮಗಿಂತ 1 ಕ್ಲಾಸ್ ಮುಂದೆ ಇದ್ದೇನಾ? ಓಕೆ ಓಕೆ. ಮಳೆ ಬರ್ತಿದೆ, ಅದು ನನ್ನ ಕಣ್ಣೀರು. ಹೌದಾ? ಜಿತೇಶ್ ಹಾಯ್, ಎಂಚಲ್ಲರ್ ಯಾನ್ ಸೌಖ್ಯ? ಈರೆಂಚಲ್ಲರ್ ಚಾಮಿನಿ ಪರಿಹಾರ. ಇದ್ಯಾರು ನಗುದು? ನಗುದು ಯಾರು ಐಡಲ್ಲಿ? ಬಿರೋಜಣ್ಣ ಇದು ನೀವೇ. ಯಾನ್ ಆಫೀಸ್ ಬಿಲ್ಲ ಅಂದೆ. ಯಾವ ಆಫೀಸ್ ಬಂದ್ ಮಾಡ್ಪ್ಲೆ? ಟೀ ಕಾಫಿ ಕುಡಿಯಲ್ಲ ನೀವು? ನಾನು ಕೂಡ ಕುಡ್ದಿಲ್ಲ, ನನಗೆ ಯಾರು ಕೊಟ್ಟಿಲ್ಲ. ನನಗೆ ಯಾರು ಕಾಫಿ ತಿಂಡಿ ಕೊಟ್ಟಿಲ್ಲ. ಚಾ ಪರ್ಪುಜ್ಜಿ ಪಯ್ಯಾಡ ಅಂದೆ. ಈರ್ ಪರಿಹಾರ ಯಾನ್ ಚಾ ಪರ್ತಜ್ಜಿ ನನ್ನ ಬರೋಡು.
ಓ ಬಿರ್ವಜಣ್ಣ ಎಲ್ಲಿ ಓದ್ತೀವಿ. 9 ಲೈಕ್ ಬಂತು. ಲೈಕ್ ಕೊಟ್ಟವರಿಗೆ ಥ್ಯಾಂಕ್ ಯು. ಹಾಗೆ ಕಮೆಂಟ್ ಮಾಡ್ತಾ ಇರಿ. ಬಕ್ಕ ವಿಶೇಷ ದಾದೆ ಪಂಡ ಬರ್ಸ ಬರ್ಪುಣ ಎನ್ನ ಊರುಡು ತೂಪುನು ಅಣ್ಣ ಬರ್ಸ ಜೊತೆ. ರವೀಂದ್ರಣ್ಣ ಹಾಯ್. ಇನಿ ಬರ್ಸನೆ ಇಜ್ಜಿ ಯಾನ್ ಕೊಡಕಂದೆಂದು ಇನಿ ಬರ್ಸನೆ ಬಜ್ಜಿ ಬೇಗ ಪರ್ಲೆ ಬರ್ಸ ಬರ್ಪುನು. ಬೇಗ ಪಾರ್ಲೆ ಬರ್ಸ ಹರ್ಪುನು ಪನ್ಪುನ ಬರ್ಸ ಬತ್ತಂಡಲ ಪೋಡಿಗೆಜ್ಜಿ ನ್ಯಾನ್ ಕೊಡಕಂದೆ. ಕೇಶವಣ್ಣ ಹಾಯ್ ಅಂತ ರವೀಂದ್ರಣ್ಣ. ಐಕ್ಯ ಪೋಡಿದಿನಿ ಬರ್ಸನೆ ಇಜ್ಜಿ ಎನ್ನ ಕೊಡೆಕ್ ಪೋಡಿ ಕೋಡೆ ದೂರ ಪೋದಿತ್ತರ ಲೈವ್ ಬರಿಯರ್ ಬೈಚ ಕೋಡೆ ಬೈಜ್ಜಿ ಕೋಡೆ ಅನ್ ಬಿಸಿ ಇತ್ತೆ. ಹಾಯ್ ಶ್ವೇತ ಸಿಸ್ ಹಾಯ್, ಹೇಗಿದ್ದೀರಾ? ಹಾಯ್ ರವಿ ಅಣ್ಣ ಅಂತ ಕೇಶವಣ್ಣ. ಲೈಕ್ ಡನ್, ಥ್ಯಾಂಕ್ ಯು. ಟೀ ಕುಡಿದ್ರಾ ಶ್ವೇತ ಸಿಸ್? ಸೂಪರ್ ಅಂತ ರವೀಂದ್ರಣ್ಣ. ಗುಡ್ ಥ್ಯಾಂಕ್ ಯು. ಎಲ್ಲರೂ ಕಮೆಂಟ್ ಮಾಡಿ, ಲೈಕ್ ಕೊಡಿ. ಆಗಿಲ್ಲ ಸಿಸ್ ನಿಮ್ಮದು. ನಂದು ಕೂಡ ಆಗಿಲ್ಲ. ಪಿನ್ ಮಾಡಬೇಕಾ? ಪಿನ್ ಐಡಿಗೆ ಎಲ್ಲರೂ ಕನೆಕ್ಟ್ ಆಗಿ ಆಯಿತಾ? ಪಿನ್ ಮಾಡಿದೆ. ಲೈವ್ ಉಲ್ಲರ ಬಂದು ತೂಟ ಪತ್ತೊಂದು ಆಡಿ ತಿಕ್ಕಿಜಾರಿ ಅಂದೆ ಇರೇ ತೂಟ ಇರ್ಕೋರಿ. ಗುಡ್ ಅಂತ ರವೀಂದ್ರಣ್ಣ. ಥ್ಯಾಂಕ್ಸ್ ಅಂತ ಶ್ವೇತ ಸಿಸ್. ಪಿನ್ ಐಡಿಗೆ ಕನೆಕ್ಟ್ ಆಗಿ ಆಯಿತಾ? ನೈಸ್ ಅಂತ ರವೀಂದ್ರಣ್ಣ. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ ಹೇಳ್ತಿದ್ದಾರೆ. ಗೈಸ್ ಪ್ಲೀಸ್ ಕನೆಕ್ಟ್ ಅಂತ ಶ್ವೇತ ಸಿಸ್. ನೋಡಿ ಎಲ್ಲರೂ ಕನೆಕ್ಟ್ ಆಗಿ. ಕತ್ತಲೆ ಅತ್ತೆ ಅಂಚ ಅಂದೆ ಇರ್ನ ಎಡ್ಡೆ ಮನಸ್ಸು ಇರ್ನ ಆಡ್ಯಾರತ್ತ ಬೇತೇರ್ಲೆ ನನ್ನ ಆಡ್ದಲ್ ನೆಜ್. ನೈಸ್ ಅಂತ ರವೀಂದ್ರಣ್ಣ. ಲೈಕ್ ಕೊಡಿ ಎಲ್ಲರೂ. ಹಾಗೆ ಪಿನ್ ಐಡಿಗೆ ಕನೆಕ್ಟ್ ಆಗಿ. ರವೀಂದ್ರ ಅವರೇ ಇದ್ದೀರಾ? ಎಲ್ಲಿ ಹೋದ್ರಿ? ರವೀಂದ್ರ ಅಲ್ಲ, ರವಿ ಅವರು ಕೂಡ ರವೀಂದ್ರಣ್ಣ. ಯಾನ್ ಲೈಕ್ ಕೊರಿಯೆ ಅಂದಿ. ಥ್ಯಾಂಕ್ ಯು ಜಿತೇಶ್. ಕುರೆ ಕಟ್ಬೇಡಿ ಮಾರೆ, ಲೈಕ್ ಕೊಡಿ, ಕಮೆಂಟ್ ಮಾಡಿ ಬನ್ನಿ. ಹೌದು, ಎಂತ ಕುರೆ ಕಟ್ಟೋದು ನೀವು? ಇರ್ನ ಇಲ್ಲೋಲು ಯಾನ್ ಕಾರ್ಲದಾತ ಜಿತೇಶ್, ಕಾರ್ಲದಾತ. ಪಿನ್ ಐಡಿ ಕನೆಕ್ಟ್ ಆಗಲೇ ಜಿತೇಶ್. ರವೀಂದ್ರಣ್ಣ ಪನ್ನಿಕ್ಕೆ ಬಿಗೆಂಡತೆ ಕನೆಕ್ಟ್ ಆಗಲೇ. ಅವು ಅಂದ್ವನ್ ಅವು ಅಂದು ಬನ್ನಿ. ನನಗೆ ಎಂತ ಶ್ವೇತ ಸಿಸ್ ಭಾಷೆ ಅರ್ಥ ಆಗಲ್ವಾ? ಕನ್ನಡ ಮಾತಾಡ್ತಿದ್ದೇನಲ್ಲ. ನಿಮ್ಮದು ಯಾವ ಭಾಷೆ? ಕಮೆಂಟ್ ಅಂತ ರವೀಂದ್ರಣ್ಣ. ನೈಸ್ ಅಂತ ರವೀಂದ್ರಣ್ಣ. ಕನ್ನಡದಲ್ಲೇ ಮಾತಾಡ್ತಿದ್ದೇನೆ. ತುಳು ಭಾಷೆ ಅರ್ಥ ಆಗಲ್ವಾ? ತುಳು ಭಾಷೆ ಅರ್ಥ ಆಗಿಲ್ಲ ಅಂದರೆ ಕನ್ನಡದಲ್ಲಿ ಮಾತಾಡ್ತೇನೆ. ಕಮೆಂಟ್ ಹಾಕಿ. ಮಾತಾಡಿ ಜನರೇ.
ಯಾನ್ ಬೊಕ್ಕ ಬರ್ಪೆ ಕ್ಲೋಸ್ ಆಪಿನ ಟೈಮ್ ಆಡೆ ಅಂದೆ ಯಾನ್ ಒಂದು ಜಾಸ್ತಿ ಹೊತ್ತಿಪ್ಪುಜಿ ಇತ್ತೆ ಏತ ಗಂಟೆ ಒಂದು 5:15 ಒಂದು ಬರ್ತನತ ಒಂದು 5:45 ಮುಟೆಪ್ಪೆ ಬೊಕ್ಕ ಯಾನ್ ಎಂಟು ಮಲ್ಪೆ ರವೀಂದ್ರ ಬೋ ಪ್ಲೀಸ್ ಕನೆಕ್ಟ್ ಪೊನೊಂದುಲ್ಲೇರು ಶ್ವೇತ ಸಿಸ್ ರವೀಂದ್ರ ಅಣ್ಣ ಅವರ ಚಾನಲ್ಗೊಂದು ಕನೆಕ್ಟ್ ಆಗಿ ಎಲ್ಲಿ ಹೋದ್ರಿ ನೈಟ್ ಲೈವ್ ಮಲ್ಪುಜ್ಜಿ ಜಿತೇಶ್ ನೈಟ್ ಲೈವ್ ಮಲ್ಪುಜ ಅದು ಸುಸ್ತಾದಿಪ್ಪುಂಡು ವರ್ಕ್ ಮಲ್ತದು ಲೈವ್ ಮಲ್ಪುರ ಪೂಜ ನಾ ಆಲ್ರೆಡಿ ಕನೆಕ್ಟ್ ಆಗಿದ್ದೇನೆ ಅಂತ ರವೀಂದ್ರಣ್ಣ ಹೌದಾ ಹಾಗಾದರೆ ಪರವಾಗಿಲ್ಲ ಶ್ವೇತ ಸಿಸ್ ಸೂಪರ್ ಬ್ರೋ ಅಂತ ಶ್ವೇತ ಹಾಂ ಮುದ್ದು ಓಕೆ ಬಾಯ್ ಟೇಕ್ ಕೇರ್ ಓಕೆ ಥ್ಯಾಂಕ್ ಯು ಜಿತೇಶ್ ಎಲ್ಲ ಲೈವ್ ಮಲ್ಪ ಎಲ್ಲ ಬಲ್ಲವೇ ಎಲ್ಲ 3 ಗಂಟೆ ಲೈವ್ ಮಲ್ಪ ಬಲ್ಲೆ ರವೀಂದ್ರಣ್ಣ ನಗ್ತಾ ಇದ್ದಾರೆ ಯಾಕೆ ಈ ನಗು ಪಿನ್ ಹಿಡಿಯೋರು ಎಲ್ಲಿ ಹೋದ್ರು ಇದ್ದೀರಾ ಹೇಳಿ ಎಂತ ಸಂಜೆಗೆ ಅಡಿಗೆ ಸ್ಪೆಷಲ್ ಇವತ್ತು ಸಂಜೆಗೆ ಎಂತ ಅಡಿಗೆ ಮಾಡಿದ್ದೀರಿ ಯಾರಿದ್ದೀರಾ ಕಮೆಂಟ್ ಹಾಕಿ ಡ್ಯೂಟಿಯಾ ಮೀಟಿಂಗ್ ಸ್ಟಾರ್ಟ್ ಆಯಿತು ಆಮೇಲೆ ಬರ್ತೀನಿ ಓಕೆ ಸಿಸ್ ಶ್ರೀಹರಿ ಅಣ್ಣ ಹಾಯ್ ಹೇಗಿದ್ದೀರಾ ಲೈಕ್ ಡನ್ ಥ್ಯಾಂಕ್ ಯು ಟೀ ಕುಡಿದ್ರಾ ಶ್ರೀಹರಿ ಅಣ್ಣ ಟೀ ಕುಡಿದ್ರಾ ಮಾತಾಡಿ ಎಲ್ಲಿ ಹೋಗಿದ್ರಿ ಭಾರಿ ಅಪರೂಪ ಆಗಿದ್ದೀರಾ ಇವಾಗ ಚಹಾ ಕುಡಿತಾ ಇದ್ದೀನಿ ಹೌದಾ ನಮ್ಮನ್ನು ಕರೆಯಲ್ಲ ಬನ್ನಿ ಚಹಾ ಕುಡಿಯುವ ಕರೆದ್ರಾ ಸೂಪರ್ ಸೂಪರ್ ಅಂತ ರವೀಂದ್ರಣ್ಣ ಗುಡ್ ಥ್ಯಾಂಕ್ ಯು ಕಮೆಂಟ್ ಥ್ಯಾಂಕ್ ಯು ರವೀಂದ್ರಣ್ಣ ಬಿರುವಾಜ್ ಅಣ್ಣ ಎಲ್ಲಿ ಹೋದ್ರು ಅವರು ಕಕ್ಕೆ ಓಡಿ ಹೋಯ್ತು ಅಂತ ಹೇಳಿದ್ದಾರೆ ಎಲ್ಲಿ ಹೋದ್ರು
ಬನ್ನಿ ಜನರೇ ಬನ್ನಿ ಅಂತ ರವೀಂದ್ರಣ್ಣ. ಬೇಗ ಬೇಗ ಬನ್ನಿ, ಕಮೆಂಟ್ ಹಾಕಿ. ಟೈಮ್ 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 ಟೈಮ್. ಕರಿಯದೆ ಚಹಾ ಕುಡಿದ್ರೆ ಹೊಟ್ಟೆ ನೋವು ಬಂದರೆ ಎಂತ ಮಾಡೋದು ಮಾರಾಯ? ಅದಕ್ಕೆ ಎಂತ ಇದ್ರದ್ದು ಕಷಾಯ ಮಾಡಿ ಕುಡೀರಿ ಆಯಿತಾ? ಶ್ರೀಹರಿ ಅಣ್ಣ, ಹೊಟ್ಟೆ ನೋವಾದರೆ ಕಷಾಯ ಮಾಡಿ ಕುಡೀರಿ. ದಾಳಿಂಬೆದ್ದು ಸಿಪ್ಪೆದ್ದು ಕಷಾಯ ಮಾಡಿ ಕುಡೀರಿ ಆಯಿತಾ? ಹೊಟ್ಟೆ ನೋವು ಎಲ್ಲ ಮಾಯ ಆಗುತ್ತೆ. ಬೇಗ ಬೇಗ ಕಮೆಂಟ್ ಹಾಕಿ, ಕಮೆಂಟ್ ಹಾಕಿ. ಚಿಕ್ಕಮಗಳೂರಲ್ಲಿದ್ದೇವೆ, ತುಂಬ ಚಳಿನಾ? ಇಲ್ಲಿ ಸೆಕೆ ಆಗ್ತಾ ಉಂಟು, ಅಲ್ಲಿ ಚಳಿ ಆಗ್ತಾ ಉಂಟು. ಕಷಾಯ ಕುಡಿಬೇಕು ಮಾರ್ರೆ, ಕುಡೀರಿ, ಜೀವಕ್ಕೆಲ್ಲ ಒಳ್ಳೆಯದು. ಕಷಾಯ ಎಲ್ಲ ಕುಡಿತಾ ಇರಿ. ಹಾಗೆ ಬೇಗ ಬೇಗ ಕಮೆಂಟ್ ಕೂಡ ಹಾಕ್ತಾ ಇರಬೇಕು ಅಲ್ವಾ? ಡಿ ಪಿಯಲ್ಲಿರುವ ಗೊಂಬೆ ಎಲ್ಲಿ ಸಿಕ್ಕಿದ್ದು? ಅದು ನನಗೆ ಯಾರೋ ಎಡಿಟ್ ಮಾಡಿ ಕೊಟ್ಟರು ಆ ಗೊಂಬೆಯನ್ನು. ಅದು ಗೊಂಬೆ ಚಂದ ಉಂಟು ಮಾರ ನನ್ನಾಗಿ. ಡಿ ಪಿಯಲ್ಲಿರುವ ಗೊಂಬೆ ಕೂಡ ಚಂದ ಉಂಟಲ್ವಾ ನನ್ನಾಗೆ? ನಾನೇ ಚಂದ ಅಂತ ಅಂದ್ಕೊಂಡೆ, ಗೊಂಬೆ ಕೂಡ ಚಂದ ಉಂಟು. ನಮ್ಮಲ್ಲಿ ಸೆಕೆ, ಚಿಕ್ಕಮಗಳೂರು ಕಡೆ ಚಳಿ. ಹೌದಾ? ನಿಮ್ಮೂರು ಯಾವುದು? ನೀವು ಕಾರ್ಕಳ ಅಲ್ವಾ? ಹಾಂ, ಬಿತ್ತು. ನೀವು ಕಾರ್ಕಳ ಅಲ್ವಾ? ಹೌದು ಹೌದು, ಗೊಂಬೆ. ನಾನು ಗೊಂಬೆ ಅಲ್ಲ ಮಾರ, ಮನುಷ್ಯರು. ನನಗೆ 2 ಕಾಲಿದೆ, 2 ಕಣ್ಣು ಇದೆ. ನಾ ಮಾತಾಡ್ತೇನೆ, ಗೊಂಬೆ ಮಾತಾಡಲ್ಲ. ಕಮೆಂಟ್ ಹಾಕಿ ಜನರೇ.
ಜೀವವಿಲ್ಲದ ಗೊಂಬೆ ನೀನಾಗಿ ನಿಂತೆ, ನನ್ನ ತಲೆಯ ದಿಂಬೆ ನಾ ನಿಜವಾಗ್ಲೂ ನಿನಗಿಂತ ಚಂದ ಇದೆ ನೋಡು ಗೊಂಬೆ. ವಾವ್, ನನ್ನದು ಕಾರ್ಕಳ. ಹೌದಾ? ಕಾರ್ಕಳದ ಹುಲಿಗಳು ನಾವೆಲ್ಲ ಅಲ್ವಾ ಶ್ರೀಹರಿ ಅಣ್ಣ? ಡನ್ ಅಂತ ಹೇಳ್ತಿದ್ದಾರಾ? ಹೌದು, ಹುಲಿಗಳು. ಹುಲಿಗಳು ಯಾವತ್ತೂ ಇಲಿಗಳು ಆಗಬಾರ್ದು, ಹುಲಿಗಳ ಹಾಗೆಯೇ ಇರಬೇಕು. ಯಾರಿದ್ದೀರಾ ಕಮೆಂಟ್ ಹಾಕಿ. ಕಮೆಂಟ್ ಹಾಕ್ತಾ ಹೋಗಿ ಆಯಿತಾ? ನಾನಿದ್ದೇನೆ, ಮತ್ತೆ ನೋಡ್ತೇನೆ ನಿಮ್ಮ ಕಮೆಂಟನ್ನು. ಬೈಬೇಡಿ. ಸುಕೇಶ್ ಅವರೇ ಹಾಯ್, ಹೇಗಿದ್ದೀರಾ? ಶಾಂತಕ್ಕ ಹಾಯ್. ದಾದ ಯಾನ ಅರ್ಥೊಂದುಲ್ಲೆ ಸೌಂಡ್ ಕೇಂಡ ಅಂದ ಪಿದಾಡಿಯಾರ ಇಜ್ಜಿ ಲೈವ್ಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಅಂತ ಶಾಂತಕ್ಕ. ಲೈಕ್ ಕೊಡಿ. ಸೂಪರ್, ಗುಡ್, ನೈಸ್, ಥ್ಯಾಂಕ್ ಯು. ಚಾ ಪರಿಯಾರ ಶಾಂತಕ್ಕ? ಎಕ್ಸಲೆಂಟ್, ಥ್ಯಾಂಕ್ ಯು. ಸುಕೇಶ್ ಅವರೇ ಇದ್ದೀರಾ? ಲೈಕ್ ಕೊಡಿ ಆಯಿತಾ? ಇತ್ತಿದ ಅಡುಪುನು ಕಾಂಡೆ ಬೊಕ್ಕ ಬಂಗ ಹಾಪುಂಡಿ ಐಕ್ ಇತ್ತೆ ಅರ್ಥ ಪೋಪು. ಓಕೆ ಬಾಯ್, ನಾನು ಹೋಗಿ ಬರುವೆ. ಓಕೆ ಶ್ರೀಹರಿ ಅಣ್ಣ, ಥ್ಯಾಂಕ್ ಯು. ಈ ಸೆಕೆಕ್ಕೆ ಚಾ ಬೊಡ್ಚಿಂದ ನಂದೆ ಸರ್ಬತ್ ಬರಲೆ ಸರ್ಬತ್. ಕಿರಣ್ ಅಣ್ಣ ಹಾಯ್. ಹಾಯ್ ಕಿರಣ್ ಬ್ರೋ ಅಂತ ಶಾಂತಕ್ಕ. ಓಕೆ, ಹೋಗಿ ಬರ್ತೇನೆ. ಎಲ್ಲಿಗೆ? ಯುದ್ಧಕ್ಕ? ಯುದ್ಧಕ್ಕೆ ಹೋಗ್ತೀರಾ? ಮಧ್ಯಾಹ್ನ ಇಂಕ ಕೋರಿ ಕಜ್ಜಿಪಿತ್ತಂಡು ಶಾಂತಕ್ಕ, ಇರೆದಾದಿತ್ತಂಡು. ಕಿರಣಣ್ಣ ಎಲ್ಲೇ ಹೋದ್ರಿ? ಮಾತಾಡಿ. ಎಲ್ಲಿಗೆ ಕಿರಣ್ ಬ್ರೋ ಅಂತ ಶಾಂತಕ್ಕ. ಲೈಕ್ ಕೊಡಿ, ಕಮೆಂಟ್ ಮಾಡಿ.
ವೆಜ್ ಸಾಂಬಾರು ಹೌದಾ? ಪಿನ್ ಐಡಿಗೆ ಕನೆಕ್ಟ್ ಆಗಿ ಆಯ್ತು ಎಲ್ಲರೂ. ಪಿನ್ ಇಟ್ಟಿದ್ದೇನೆ, ನೀವು ಬರ್ತೀರಂತ ಹೇಳಿದ್ರಲ್ಲ ಅದಕ್ಕೆ ಇಟ್ಟಿದ್ದೆ. ಮೀಟಿಂಗ್ ಮುಗೀತಾ? ಓಕೆ ಓಕೆ. ಯಾರೆಲ್ಲ ಇದ್ದೀರಾ ಪಿನ್ ಐ ಡಿ ಕನೆಕ್ಟ್ ಆಗಿ? ಕಿರಣನ್ನ ಥ್ಯಾಂಕ್ ಯು. ಹಾಯ್ ಹಲೋ ನಮಸ್ತೆ, ಹೇಗಿದ್ದೀರಾ ನೀವು? ಗುಡ್ ಆಫ್ಟರ್ನೂನ್ ಆ್ಯಂಡ್ ಸ್ವೀಟ್ ಡೇಸ್ ಆಲ್ ಡೇಸ್ ಹ್ಯಾಪಿ ಯುವರ್ ಲೈಫ್. ಊಟ ಆಯ್ತಾ ನಿಮ್ಮದು? ಎಲ್ಲ ಆಗಿದೆ ಕಿರಣನ್ನ. ಮುಂದಕ್ಕೆ ಗುದ್ದ ಅಂತ ಹೇಳ್ತಿದ್ದಾರೆ ಕಿರಣನ್ನ, ಯಾಕೆ? ಹಾಂ ಮುಗೀತು. ಹೌದಾ? ಮನು ಹಾಯ್, ಹೇಗಿದ್ದೀರಾ? ಲೈಕ್ ಡನ್, ಥ್ಯಾಂಕ್ ಯು. ಮನು ಪಿನ್ ಐಡಿಗೆ ಕನೆಕ್ಟ್ ಆಗಿ ಆಯಿತಾ? 20 ಲೈಕ್ ಆದರೆ ನಾನು ಓಡಿ ಹೋಗ್ತೇನೆ. 20 ಲೈಕ್ ಕೊಟ್ಟರೆ ನಾನು ಲೈವ್ ಎಂಡ್ ಮಾಡ್ತೇನೆ. ಬೇಗ ಬೇಗ 20 ಲೈಕ್ ಕೊಡಿ. ನಾನಾಗಲ್ಲ. ಯಾಕೆ? ನೀವು ಆಲ್ರೆಡಿ ಆಗಿದ್ದೀರಾ ಅಂತ, ಅದಕ್ಕೆ ಅಲ್ವಾ? ನೀವು ದೊಡ್ಡ ಕಳ್ಳರು. ಕಿರಣ್ ಬ್ರೋ ಪ್ಲೀಸ್ ಕನೆಕ್ಟ್ ಆಗಿ ಅಂತ ಶ್ವೇತಸಿಸ್. ಎಲ್ಲ ಆಗಿದೆಯಾ ಎಂತ? ಪಿನ್ ಐ ಡಿ ಗಿಫ್ಟ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ ಮನು ಅವರು. ಯಾಕೆ ಅಂತ ಗೊತ್ತಿಲ್ಲ, ಮನು ಅವರನ್ನು ಕೇಳಬೇಕು. ಮಾಡಲ್ವ ಬ್ರೋ ಯಾಕೆ ಅಂತ ಕೇಳ್ತಿದ್ದಾರೆ. ಟೈಮ್ ಆಯಿತು, ನಾನು ಹೊರಡೋದು ಒಳ್ಳೆಯದು. ಮನು ಅವರು ಮುಖ ತಿರುಗಿಸ್ತಾ ಇದ್ದಾರೆ. ಮನು ಎಂತ ಯೋಚನೆ ಮಾಡ್ತಿದ್ದೀರಾ? ಬ್ರೋ ಅಲ್ವಾ ಸಿಸ್ಸ? ಅಲ್ಲ ಅಲ್ಲ, ಬ್ರೋನೇ ಅವರು, ಸಿಸ್ ಅಲ್ಲ. ಶ್ವೇತ ಸಿಸ್. ಇಲ್ಲ ಸಿಸ್ ಅಲ್ಲ. ಅಯ್ಯೋ ಮನು. ಲೈಕ್ ಡನ್ ಅಂತ ಜಸ್ಟ್ ಬ್ರದರ್ ಬಂದರು. ಹಾಯ್ ಜಸ್ಟ್ ಬ್ರದರ್, ಹೇಗಿದ್ದೀರಾ? ಓಕೆ ಸೂಪರ್ ಸೂಪರ್ ಅಂತ ಜಸ್ಟ್ ಬ್ರದರ್. ಜೋ ಬ್ರೋ ಹಾಯ್ ಅಂತ ಶ್ವೇತ ಸಿಸ್. ಸೂಪರ್ ಲೈವ್, ಥ್ಯಾಂಕ್ ಯು. ಓ ದೇವ, ಓ ಶ್ವೇತ ಸಿಸ್ ಅಂತ ಹೇಳ್ತಿದ್ದಾರೆ ಜಸ್ಟ್ ಬ್ರದರ್. ಕಾಫಿ ಆಯ್ತಾ ಬ್ರೋ ಅಂತ ಕೇಳ್ತಿದ್ದಾರೆ ಶ್ವೇತ ಸಿಸ್. ಪ್ರಕಾಶ್ ಅವರೇ ಹಾಯ್. ಮುದ್ದು ಭಾಗ್ಯಶ್ರೀ, ನಾನು ಯಾರಂತ ಗೊತ್ತಾಯ್ತಾ? ನೀವು ಅವರೇನಾ? ನಿನ್ನೆ ಲೈವ್ ಮಾಡ್ತಿದ್ರಲ್ಲ, ಮಾತು ಕೇಳಿಸ್ತಾ ಇರಲಿಲ್ಲವ, ಅವರೇನಾ? ಬೊಕ್ಕ ವಿಶೇಷ ನಾಲೆಜ್ಜಿ ಏನಿಲ್ಲ ಬಿದ್ದಣ್ಣಿ. ಮಂಗಳೂರು ಹುಡುಗ ಯಾನವ ಪನಂದುಲ್ಲೇರು ಮನು.
ಈರು ಕುಡ್ಲದಾರ ಬಕೀರಿ ತುಳುದಾನೆ ಬರ್ಪುಜ್ ಪಲ್ಲೆ ಪಿನ್ ಐಡಿ ಅವರೇ ನಿಮಗೆ 2 ಮಂತ್ ಹಾಗೂ ಗಿಫ್ಟ್ ಕೊಟ್ಟಿದ್ದೇನೆ, ಇನ್ನೊಮ್ಮೆ ಸಬ್ಸ್ಕ್ರೈಬ್ ಆಗಬೇಕಾ ಅಂತ ಕೇಳ್ತಿದ್ದಾರೆ. ಕಾಫಿ ಆಯಿತು ಸಿಸ್, ನಿಮ್ಮದು ಯಾರ್ದು? ಇವರ್ದ ಶ್ವೇತಾ ಸಿಸ್ ಇದ್ದ? ಹೌದಾ, ಬೇಡ ಬಿಡಿ, ಆಲ್ರೆಡಿ ಸಬ್ ಆಗಿದ್ದೀರಾ, ಥ್ಯಾಂಕ್ಸ್ ಅಂತ ಹೇಳ್ತಿದ್ದಾರೆ. ಪ್ರಕಾಶ್ ಅವರೇ ಎಲ್ಲಿ ಹೋದ್ರಿ? ಲೈಕ್ ಕೊಡಿ. ಯಾನ್ ಕೊಡ್ಲ? ಓ ದೇವರೇ, ನಾನು ಇದ್ದಿನ ಮಂಗೆ ಮಲ್ತನೇರು. ಇಷ್ಟು ದಿನ ನನ್ನನ್ನು ಮಂಗ ಮಾಡಿದ್ದ. ನಿಮಗೆ ಆಲ್ರೆಡಿ ಸಬ್ ಆಗಿದ್ದೇನೆ ಸಿಸ್ ಅಂತ ಹೇಳ್ತಿದ್ದಾರೆ ಜಸ್ಟ್ ಬ್ರದರ್. ಎಲ್ಲರೂ ಆಗಿಬಿಟ್ಟಿದ್ದೀರಾ, ಗ್ರೇಟ್ ಅಂತ ಹೇಳ್ತಿದ್ದಾರೆ. ಶ್ವೇತಾ ಅವರಂತ ಕಿರಣ್ ಬ್ರದರ್. ಮಂಗ ಯಾರು ಮಾಡಿಲ್ಲ? ನೀವೇ. ನಿಮಗೆ ತುಳು ಬರಲ್ವಾ ಹಾಗಾದ್ರೆ ಮಂಗಳೂರಿನವರಿಗೆ? ಅದು ಯಾರು? ಮುಕ್ಕಳವ್ವನ ಎಂತ ಹಾಗಂದ್ರೆ? ಸೂಪರ್ ಅಂತ ಜಸ್ಟ್ ಬ್ರದರ್. ಸಪೋರ್ಟ್ ಥ್ಯಾಂಕ್ ಯು ಕಿರಣ್ ಬ್ರದರ್. ಬೀಗ ಸರಿ ಪಾಡ್ಲೆ, ಬೀಗ ಪಾಡಿ ಕರೆಕ್ಟ್ ಪಾಡಿ ಕೂಡ ತೂವರುಂಡು ಬೀಗ ಕರೆಕ್ಟ್ ಪಾಡ್ದೆ ನೈಜ ಕೂಡ ಪಿರ ಬರ್ಪ್ಲೆ ಕಾವರ ಬರ್ಲತ್ತೆ ಕೊರೆ ಚೆಕ್ ಮಾಡ್ತೆ ಬಿದಣ್ಣು. ಸೂಪರ್ ಅಂತ ಜಸ್ಟ್ ಬ್ರದರ್. ಸಂದೀಪ್ ಬ್ರದರ್ ಹಾಯ್. ಚಾಪರಿಯಾರ ಉಲಾಯ್ದ ಆಲಾದಿ ಓಚಿ ಉಲಾಯ್ದು ಕಂಪ್ಯೂಟ್ರ್ ಪೂರ ಉಂಡು ಬೊಕ್ಕದ ಆಲೈಜ್ ದಾದಿ ತಿಂಡಿತ್ತೇಳು ಬೇಲಾಂಡಿ ಇರ್ನಾಡೆ ಇಚ್ಚಿ ಯಾನಿಲ್ಲ ಪಿದಣ್ಣಿ ಇಲ್ಲ ಪೊದ್ದು ದಾದ ತಿಂಡಿ ಉಂಡು ಡಬ್ಬೊಡು ಬೇಲೆ ಆಂಡೆ ಅಂದೆ ಕನ್ನಡ ಬರುತ್ತೆ, ತುಳು ಬರುತ್ತೆ, ಕನ್ನಡ ಬರುತ್ತೆ, ಹಿಂದಿ ಬರುತ್ತೆ, ಮರಾಠಿ ಬರುತ್ತೆ, ಕೊಂಕಣಿ ಬರುತ್ತೆ, ತೆಲುಗು ಕಲಿಬೇಕು. ಹೌದಾ? ಓಕೆ ಸಿಸ್, ಬಾಯ್, ಟೇಕ್ ಕೇರ್, ಬಾಯ್. ಓಕೆ ಶ್ವೇತಾ ಸಿಸ್, ಪಿನ್ ತೆಗಿತೇನೆ ಆಯಿತಾ? ಒಂಜಿ ಪದ್ಯ ಬಂದೆ ಯಾರು ರೋಡ್ ಪೋಂದಿಲ್ಲ ಏಕಡೆ ಪದ್ಯ ಬಂಡೆ ಯಾನ್ ಪಿದೈ ಬತ್ತ ರೋಡು ನನ್ನ ರೋಡು ಪೋನಾಗ ಒಂಜಿ ಪದ್ಯ ಏನೋ ಮಾಡ್ತೇನೆ. ಎಕಡೆ ಬಿರೋಜಣ್ಣೆ ಪಂಡೇರ
ನಾಲ್ಕು ಅಕ್ಕೆ ಎತ್ತಣಿಗೆ ಏನ 4 ಅಕ್ಕೆ ಬಲ್ತ ಬಂಡೇರು ಎನ್ನ ಪದ್ಯಕ್ಕೆ ಅಂತ ನಾನು ಎತ್ತೆ ಒರಿದಿನ ನಿಖಲ್ ಮಾತ್ರ ನನ್ನ ನಿಖಲ್ ಬಲ್ಪುನ್ ಬರ್ಚಿ ಗುಡ್ ನೈಟಾ ಇತ್ತೆ ಗುಡ್ ನೈಟ್ ಇರ್ನ ಮಂಡೇ ಇರ್ನ ಯಾ ಲಾಸ್ಟ್ ಪನ್ಪತಿಲ್ಲ ಗುಡ್ ನೈಟ್ ಬಾಯ್ ಪನಂದಿಲ್ಲಾರಾ ಬಾಯ್ ಮನು ರಾವಣಾಸುರ ಅನ್ನಾತ ಮಿದ್ಯಾರು ಹಾಯ್ ಕುಕ್ಕುದ ಮರ ತುಪ್ಪಲೆ ಬು ಅವು ಚೂರು ದುಂಪನ ತೋಜವೆಂತ್ಲೆ ಅಯ್ಯ ಹೆಂಗೆ ಕೊಡೆ ಬುಡ್ದು ಬತ್ತೆ ಅವಲೇ ಒರಿಂಡು ಎಲ್ಲ ಬರ್ಸ ಬರುವ ಕಾಣ ರಾವಣಾಸುರ ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಸೂಪರ್ ನೈಸ್ ಗುಡ್ ಥ್ಯಾಂಕ್ ಯು ಶಾಂತಕ್ಕ ಇಲ್ಲಿ ನೋಡ್ತಾ ಹೋಗ್ತಾ ಇರಿ ಮತ್ತೆ ಕಾಣ್ತದೆ ಅದು ಮರ ಆಯ್ತಾ ಇಜ್ಜಿ ಎಲ್ಲ ಬರ್ಸ ಇಜ್ಜಿರಡ ಪಂಡ ಎಲ್ಲ ಮ್ಯಾಮ್ ಬರ್ಪುಜ್ಜಿ ಅಂತ ಪಂಡ ಇರಿಗೆ ಫೋನ್ ಮಾಡ್ತು ಎನ್ನ ಕೊಡೆ ಅವಲೇ ಬುಡ್ದು ಬತ್ತೆ ಚ ಮೋಸ ಮರತ್ತು ಭೂತ ನಲ್ತು ತೋಜವನಿ ಚಿತ್ರ ಮಲ್ತು ತೋಜವಡ ಅಂದಿರೇಕ್ ಇದ್ಯಾರು ಮಾರ್ರೆ ಹಕ್ಕಿ ಹಾರ್ತಾ ಉಂಟು ಹಕ್ಕಿಗಳ ಹಿಂಡು ಹಾರ್ತಾ ಉಂಟು ಯಾವನು ನೀನು ಅಂತ ಕೇಳ್ತಿದ್ದೀರಾ ಎಲ್ಲಿ ಶೆಲ್ವರಾಜ ಬ್ರದರ್ ಹಾಯ್ ನಿಮಗೆ ಬ್ಲೂ ಕೊಡ್ತೇನೆ ಆಯ್ತಾ ಇರಿ ಕಾಫಿ ಆಯ್ತಾ ಇಲ್ಲ ನಿಮ್ದಾಯ್ತಾ ಶೆಲ್ವರಾಜ್ ಬ್ರದರ್ ಕಾಫಿ ಕುಡಿದ್ರಾ ಎಲ್ಲಿ ಹೋದ್ರಿ ಎಲ್ಲೋ ಹೋಗ್ತಿದ್ದೀರಾ ನಾನು ಮನೆಗೆ ಹೋಗ್ತಿದ್ದೇನೆ ನಡ್ಕೊಂಡು ನನ್ನ 2 ಕಾಲಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ ಜಸ್ಟ್ ಬ್ರದರ್ ಉಲ್ಲಾರೆ ಸೂಪರ್ ಥ್ಯಾಂಕ್ ಯು ಆಯಿತು ಹೌದಾ ನೀವೀಗ ಲೈವ್ ಮಾಡಲ್ವಾ ಶೆಲ್ವರಾಜ್ ಬ್ರದರ್ ನಿಮ್ಮದು ಲೈವ್ ಕಾಣ್ತಾ ಇಲ್ಲ ಯಾಕೆ ಉಲ್ಲೆ ಮೂಲೆ ಉಲ್ಲೆ ಒಂತಲೆ ಪೋಚಿ ಎಲ್ಲೋ ನಡ್ಕೊಂಡು ಹೋಗ್ತಿದ್ದೀರಾ ಹೌದು ಮನೆಗೆ ಹೋಗ್ತಿದ್ದೆ ನೋಡಿ ಕಾಡು ದಾರಿಯಲ್ಲಿ ಹೋಗ್ತಾ ಇದ್ದೆ ಹಕ್ಕಿ ನೋಡಿ ಆಕಾಶದಲ್ಲಿ ಹಕ್ಕಿ ಹೋಗ್ತಾ ಉಂಟು
ಕಮೆಂಟ್ ಹಾಕಿ ಜನರೇ. ಇಜ್ಜಿ ಉಂತುಚು ಕುಲ್ಲೊಂದುಲ್ಲ. ಓಕೆ ಓಕೆ ಕುಲ್ಲಲಿ. ಒಬ್ಬರೇ ಹೋಗ್ತಿದ್ದೀರಾ? ಹೌದು, ಒಬ್ಬಳೇ ಹೋಗ್ತಿದ್ದೇನೆ. ನಂದೇ ರೋಡು, ನಂದೇ ಹವ, ಹಾಗಾಗಿ ಒಬ್ಬಳೇ ಹೋಗ್ತಿದ್ದೇನೆ. ಸೂಪರ್ ಅಂತ ಜಶ್ ಬ್ರದರ್. ಮಿಯಾವ್ ಮ್ಯಾವ್. ಮೀನು ಬಂತ? ಆಹಾ, ಬೆಕ್ಕು ಬಂತ? ಹಾಯ್, ಹೇಗಿದ್ದೀರಾ? ನಾನು ಸೂಪರ್ ಇದ್ದೇನೆ, ನೀವು ಹೇಗಿದ್ದೀರಾ? ದೆವ್ವ ಬರ್ಬೋದು, ಹುಷಾರು. ನಿಮ್ಮ ತಲೆ ದೆವ್ವೆಲ್ಲ ಎಂತ ಇಲ್ಲ ಆಯಿತಾ? ಹೇಗಿತ್ತು ನಿಮ್ಮ ಈ ದಿನ? ಈ ದಿನ ತುಂಬ ಖುಷಿಯಾಗಿತ್ತು, ಹಾಗೆ ಟಯರ್ಡ್ ಆಯಿತು, ತುಂಬ ಕೆಲಸ ಇತ್ತು. ಹೇಗಿದೆ ನಿಮ್ಮ ಕಡೆ ವಾತಾವರಣ? ನೋಡಿ, ಈ ಥರ ಇದೆ. ಮೋಡ ಎಲ್ಲ ಇಲ್ಲ, ಇವತ್ತು ಬಿಸಿಲಿತ್ತು. ಎಲ್ಲ ಚೆನ್ನಾಗಿ ನಡೀತಾ ಇದೆ. ಏನು ಇಲ್ಲಿಗೆ ಹೋಗ್ತಿದ್ದೀರಾ? ನಾ ಮನೆಗೆ ಹೋಗ್ತಿದ್ದೇನೆ. ನೋಡಿ, ಇದು ಹುಣಸೆ ಹಣ್ಣಿನ ಮರ. ಶಾಂತ್ ವೀರ ಅವರೇ, ಹಾಯ್, ಹೇಗಿದ್ದೀರಾ? ಈವ್ನಿಂಗ್ ವಾಕಿಂಗ್ ಮಾಡ್ತಾ ಇದ್ದೀರಾ? ಇಲ್ಲ, ನಾನು ಮನೆಗೆ ಹೋಗ್ತಾ ಇದ್ದೇನೆ. ಟೀ ಕುಡಿದ್ರಾ ಶಾಂತವೀರ್ ಅವರೇ? ಶಾಂತವೀರಲ್ಲ, ನಮ್ಮೂರು ಮೈಸೂರು, ನಮ್ಮದು ಕಾರ್ಕಳ. ನಿಮ್ಮದು ಚಾನಲ್ ಇದ್ದರೆ ಹೇಳಿ, ಬ್ಲೂ ಕೊಡ್ತೇನೆ. ದೀಪು ಅವರೇ, ಹಾಯ್. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಾ? ಟೀ ಎಲ್ಲ ಕುಡಿದ್ರಾ? ಆ ಹುಣಸೆ ಮರದಲ್ಲಿ ದೆವ್ವ ಇರುತ್ತೆ. ನಿಮ್ಮ ತಾನೇ ಮರ. ಇಲ್ಲಿ ನೋಡಿ, ನವಿಲುಂಟು ಎದುರುಗಡೆ. ಹುಣಸೆ ಹಣ್ಣಿನ ಮರ ನಮ್ಮೂರಲ್ಲೂ ಸೇಮ್ ಅದೇ ರೀತಿ ಇರುತ್ತೆ. ಹೌದಾ? ನಾನು ಚೇಂಜ್ ಇರುತ್ತೆ ಅಂದ್ಕೊಂಡು. ಇಲ್ಲಿ ನೋಡಿ, ನವಿಲು ಓಡ್ತಾ ಉಂಟು ನೋಡಿ, ಅದಕ್ಕೆ ಹೆದರಿಕೆ ಆಯಿತು ನನ್ನ ನೋಡಿ. ದೀಪು ಅವರೇ, ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಆಯಿತಾ? ಹಾಗೆ ನನ್ನ ಚಾನಲ್ಗೆ ಕನೆಕ್ಟ್ ಆಗಿಲ್ಲ ಅಂದರೆ ಕನೆಕ್ಟ್ ಆಗಿ. ನೋಡಿ, ನವಿಲು ಹೋಗ್ತಾ ಉಂಟು, ಮುಂದೆ ನವಿಲು ಹೋಗ್ತಾ ಉಂಟು, ಹಿಂದೆ ನಾನು ಹೋಗ್ತಾ ಇದ್ದೇನೆ. ಹೌದಾ? ಓಕೆ ಓಕೆ, ಬ್ಲೂ ಕೊಡುವ. ಕೊಟ್ಟೆ, ಬ್ಲೂ ಕೊಟ್ಟೆ, ಕಮೆಂಟ್ ಹಾಕಿ. ನವಿಲು ನನಗೆ ದಾರಿ ತೋರಿಸ್ತಾ ಉಂಟು ಮನೆಗೆ ಹೋಗುವಂಥದ್ದು, ಅದಕ್ಕೆ ಅದನ್ನು ಮುಂದೆ ಕಳಿಸಿದ್ದೇನೆ. ನಾನು ಅದರ ಹಿಂದೆ ಹೋಗ್ತಾ ಇದ್ದೇನೆ ನೋಡಿ. ನೀವು ನನಗೆ ಬೇರೆಯವ್ರ ಲೈವಲ್ಲಿ ಕನೆಕ್ಟ್ ಆಗಿದ್ದೀರಿ. ಹೌದಾ? ಓಕೆ ಓಕೆ, ಅಂದ್ಕೊಂಡೆ. ಎಂತ ಅಂದ್ಕೊಂಡ್ರಿ? ಅಯ್ಯ, ನಾವಿಲ್ಲಿ ದಾರಿ ತಪ್ಪಿಸಿತು ನೋಡಿ. ನಾವಿಲ್ಲಿ ಬೇರೆ ದಾರಿಯಲ್ಲಿ ಹೋಗ್ತಾ ಉಂಟು. ಹಾರಿತು. ಓ, ನಿಮಗೆ ಮರ ತೋರಿಸ್ಲಿಲ್ಲಲ್ಲ? ನಾನು ಹಿಂದೆ ಹೋಗ್ಬೇಕಾ? ಇರಿ, ಜಸ್ಟ್ ಬ್ರದರ್ಗೆ ಮರ ತೋರಿಸ್ಲಿಕ್ಕಿತ್ತು. ನನ್ನ ಚಾನಲ್ ನೋಡಿದ್ದೀರಾ ಅಂದ್ಕೊಂಡೆ. ನೋಡಿರ್ದೇ ಇರ್ಬೋದು. ಆಭರಣದ ಅಂಗಡಿಗೆ ಕರ್ಕೊಂಡು ಹೋಗುತ್ತೆ ನವಿಲು. ಅಲ್ಲ, ಅದು ಬೇರೆ ರೂಟಿಗೆ ಹೋಯಿತು, ನನ್ನ ರೂಟ್ ಬಿಟ್ಟು. ಇದು ಮರ ನೋಡಿ, ಜಸ್ಟ್ ಬ್ರದರ್ ನೋಡಿ, ಕರೆಕ್ಟ್ ನೋಡ್ಕೊಳ್ಳಿ ಆಯಿತಾ? ಆಗುತ್ತೆ, ಆ ಥರ ಆಗುತ್ತೆ. ನಿಂದು ಕಾಫಿ ಆಯಿತಾ? ನಂದು ಕಾಫಿ ಆಗಿಲ್ಲ. ನಿಮ್ಮದೆಲ್ಲ ಕಾಫಿ ಆಯಿತಾ? ಪರವಾಗಿಲ್ಲ, ಹೋಗ್ತಾ ಉಂಟು ಚಾನಲ್.
ನಾವಿಲ್ಲಿ ನೋಡಿ ಬೇರೆ ದಾರಿಯಲ್ಲಿ ಹೋಯಿತು, ನಾನು ಬೇರೆ ದಾರಿಯಲ್ಲಿ ಹೋಗ್ತಾ ಇದ್ದೇನೆ. ಯಾರಿದ್ದೀರಾ ಕಮೆಂಟ್ ಹಾಕಿ. ಆನಂದ್ ಅವರೇ ಹಾಯ್. ಹಾಂ ತುಯ್ಯೆ ಮಿತ್ತು ತೋಜುಣ್ಬೂತ ಕೊಡಿಟೀರ್ನ ಮಂಡೇರ್ನ. ಆನಂದ್ ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಗುಡ್ ಈವ್ನಿಂಗ್. ಟೀ ಕುಡಿದ್ರಾ? ನವಿಲೇ ನವಿಲ್ ಅಂತ ಹೇಳ್ತಿದ್ದೀರಾ, ನವಿಲು ಓಡಿ ಹೋಯಿತು. ಜೈ ಶ್ರೀರಾಮ್, ಥ್ಯಾಂಕ್ ಯು. ಒಂದು ಒಡೆಗೆ ಪಾದಯಾತ್ರೆ, ಒಂದೇನ ಇಲ್ಲ ಪಾದಯಾತ್ರೆ, ಸಿಂಪಲ್ ಅಣ್ಣ ಹಾಯ್. ಕಾಫಿ ಆಯಿತಾ? ಕಾಫಿ ಆಗಿಲ್ಲ, ನಾನು ಮನೆಗೆ ಹೋಗ್ತಿದ್ದೇನೆ. ನಿಮ್ದಾಯ್ತಾ? ಬಾಯ್ ಅಡೆ ಬೈಯದ. ಹಾಂ ನವಿಲೆ ಹೆಣ್ಣವಿಲೆ ನವಿಲೆ ಅಂತ ಹೇಳ್ತಿದ್ದೀರಾ? ಅದು ಹೋಯ್ತು ಮಾರೆ, ಮಾಯ ಆಯಿತು. ಆ ಗುಡ್ಡೆಡಿಲ್ಲ ಉಂತಲೇ ರೋಡ್ ತಿಕ್ಕುಣೆ ಬೇತರ ಅಡ್ ರೋಡ್ ಪೋಂದಲೆ ಅವೇ ಒಂಜಿ ಬಂದು ಮಲ್ಪಲೆ ಓವೇನು ಸಂದೀಪ್ ಬ್ರದರ್ ಮಸ್ತ್ ದೂರ ಉಂಡ. ಒಂದೇ ದೂರ ಉಂಡಿ ನನ್ನ ರೋಡ್ ತಿಕ್ಕೋಡೆ ಇಂಕ್ ನೀರು ಪೋಂದುಂಡವೇನಾ ಅವು ಬೇತಕ್ನ ಇಲ್ಲದೆ ಬಂದು ಮಲ್ತೇಡೆ ನನಗೆ ಗಿಡ ಪೈರ. ಆನಂದ್ ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ, ಹಾಗೆ ಚಾನಲ್ ಸಬ್ ಮಾಡಿಲ್ಲ ಅಂದರೆ ಸಬ್ ಮಾಡಿ. ಇಲ್ಲಿ ನೋಡಿ ಜಾಮ್ ಉಂಟು, ಜಾಮ್ ಅದು ಖಾಲಿ ಆಗಿದೆ ಆಯಿತಾ. ಇತ್ತು ಮೊನ್ನೆ ಎಲ್ಲ ಫುಲ್ಲು ಖಾಲಿಯಾಗಿದೆ, ಮತ್ತೆ ಹೂ ಬಿಡ್ತಾ ಉಂಟು. ಯಾರಿದ್ದೀರಾ ಕಮೆಂಟ್ ಹಾಕಿ. ಇಲ್ಲಿ ನೋಡಿ ತೋಟ ನೋಡಿ, ಎಲ್ಲಿ ಹೋದ್ರೆ ಎಲ್ಲ ನಿದ್ದೆ ಮಾಡ್ತಿದ್ದೀರಾ? ಮಾತಾಡಿ ಮಾರ. ಗುಡ್ ನೈಸ್ ಡೇ ಟು ಯು ಅಂತ ಹೇಳ್ತಿದ್ದಾರೆ, ಥ್ಯಾಂಕ್ ಯು. ತೋಡಲ್ಲಿ ನೀರುಂಟ ನೋಡುವನಾ? ಬೇಗ ಬೇಗ ಕಮೆಂಟ್ ಹಾಕಿ, ಮತ್ತು ನಾನು ಲೈವ್ ಎಂಡ್ ಮಾಡ್ತೇನೆ. ಬನ್ನಿ ಮಹಾಜನಗಳೇ ಬನ್ನಿ, ನಮ್ಮ ಸಿಸ್ಟರ್ ಲೈವ್ಗೆ ಬಂದು ಕಮೆಂಟ್ ಹಾಕಿ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ನಾನು ನಮ್ಮೂರಲ್ಲಿ ಆಫೀಸಲ್ಲಿ ವರ್ಕ್ ಮಾಡ್ತಿದ್ದೇನೆ, ಸ್ಟಾಫ್ ಆಗಿ ವರ್ಕ್ ಮಾಡ್ತಿದ್ದೇನೆ. 25 ಲೈಕ್ ಆಯಿತು. ಕಮೆಂಟ್ ಹಾಕಿ ಲೈಕ್ ಕೊಟ್ಟವರು. ಹಾರ್ಟ್ ಕೊಡ್ತಿದ್ದೀರಾ, ಥ್ಯಾಂಕ್ ಯು. 26 ಲೈಕ್, ಥ್ಯಾಂಕ್ ಯು ಥ್ಯಾಂಕ್ ಯು. ತರ್ಟಿ ಲೈಕ್ ಮಾಡಿ, ಯಾರಾದರೂ ಟಪ ಟಪ ಅಂತ ಲೈಕ್ ಕೊಡಿ, 30 ಲೈಕ್ ಆಗುತ್ತೆ. ಸಿಸ್ಟರ್ ಇದು ನಿಮ್ಮ ತೋಟನಾ? ಅಲ್ಲ, ನಾನು ಹೋಗ್ತಿರುವಂಥ ತೋಟ, ನಾನು ಮನೆಗೆ ಹೋಗುವ ದಾರಿಯಲ್ಲಿ ಸಿಗುವಂಥ ತೋಟಗಳು. ಇದೊಂದು ನೋಡಿ ತೆಂಗು ಹೀಗಾಗಿದೆ. 27 ಆಯಿತು. ಬೇಗ 30 ಲೈಕ್ ಆಗಲಿ, ನಾನು ಲೈವ್ ಎಂಡ್ ಮಾಡ್ತೇನೆ. 30 ಲೈಕ್ ಆದರೆ ಸೂರ್ಯದೇವರು ನೋಡಿ ಹೇಗೆ ಕಾಣಿಸ್ತಿದ್ದಾರಂತ.
ಸಂಜೆ ಹೊತ್ತು ಸೂರ್ಯದೇವರು ಹೀಗೆ ಕಾಣಿಸ್ತಾ ಇದ್ದಾರೆ. ಮನೆಗೆ ಬಂದ್ರ? ಇಲ್ಲ, ಇನ್ನು ಸ್ವಲ್ಪ ನಡಿಲಿಕ್ಕಿದೆ. ಇನ್ನೊಂದೆರಡು ಲೈಕ್ ಕೊಡಿ, ಯಾರಾದರೂ ಲೈಕ್ ಕೊಡಿ, ಲೈಕ್ ಕೊಡಿ, ಲೈಕ್ ಕೊಡಿ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಬೇಗ ಬೇಗ ಲೈಕ್ ಕೊಡಿ. ಲೈಕ್ ಕೊಡದೆ ನಿರಾಶರಾಗಬೇಡಿ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು. 30 ಲೈಕ್ ಆಯಿತು. ಲೈಕ್ ಕೊಟ್ಟವ್ರು ಮಾತ್ರ ಕಾಣ್ತಾ ಇಲ್ಲ ಯಾರಂತ. ಲೈಕ್ ಕೊಟ್ಟಿದ್ದಾರೆ. ಹಾಗಾದರೆ ನಾನು ಲೈವ್ ಎಂಡ್ ಮಾಡಲಾ? ಹೇಳಿ, ನೀವು ಹೇಳಿದರೆ ನಾನು ಲೈವ್ ಎಂಡ್ ಮಾಡ್ತೇನೆ. ಯಾರಾದರೂ ಕಮೆಂಟ್ ಹಾಕಿ. ತುಂಬ ಚೆನ್ನಾಗಿದೆ, ಥ್ಯಾಂಕ್ ಯು. ಆಂಡೆ ಬೈಯದ ಅಂದೆ ಅಂದಂದು ಬರ್ಪ ಎಂಡ್ ಮಾಡಿ ಒಂದು ಸ್ಫೂರ್ತಿ ತಗೋಬೇಡಿ. ಹೌದಾ? ಓಕೆ ಓಕೆ ಶಶಿಕಾಂತ್ ಅಣ್ಣ, ನೀವೇ ಲೈಕ್ ಕೊಟ್ಟದ್ದಾ? ಥ್ಯಾಂಕ್ ಯು ಶಶಿಕಾಂತ್ ಅಣ್ಣ. ಎಲ್ರಿಗೂ ಥ್ಯಾಂಕ್ ಯು. ನಾಳೆಯ ಲೈವಲ್ಲಿ ಮತ್ತೆ ಸಿಗ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭರಾತ್ರಿ. ಬಾಯ್ ಬಾಯ್. ಆರಾಮಾಗಿ ಬರ್ಬೋದು ಮನೆಗೆ, ಮತ್ತು ಆಫೀಸ್ಗೆ ಹೋಗೋದು ಬರೋದು ಆರಾಮಾಗಿ ಆಗುತ್ತೆ. ಹೌದಾ? ಸುಚ್ಚಿ ಅವರೇ ಹಾಯ್, ಹೇಗಿದ್ದೀರಾ? ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಹಾಗೆ ಚಾನಲ್ ಸಬ್ ಆಗಿಲ್ಲ ಅಂದರೆ ಸಬ್ ಮಾಡಿ. ವಾ ಶುಭರಾತ್ರಿ. ಬೊಕ್ಕ ದಿಕ್ಕು ಚರತೆ ಐಕಿತ್ತೇನೆ ಎತ್ತೇನೆ. ಶುಭರಾತ್ರಿ ಬನ್ನಿ. ಫೇಸ್ ತೋರಿಸಿ. ಯಾಕೆ? ಫೇಸ್ ಲೈವ್ ಅಲ್ಲ ಇದು. ನಿಮಗೆ ರಾತ್ರಿ ಶುಭವಾಗಲಿ, ನಾಳೆ ಬೆಳಗ್ಗೆ ಶುಭೋದಯವಾಗಲಿ. ಥ್ಯಾಂಕ್ ಯು. ನೀವು ಫ್ರೀ ಇದ್ದಾಗ ಓಕೆ ವಿಡಿಯೋ ನೋಡ್ತೇನೆ ಆಯಿತಾ? ನೀವು ನಂದು ವಿಡಿಯೋಗೊಂದು ಕಮೆಂಟ್ ಹಾಕಿರಿ, ನಾನು ಮತ್ತೆ ನೋಡ್ತೇನೆ. ನಾವು ನಿಮ್ಮ ವಿಡಿಯೋ ನೋಡಿ ಕಮೆಂಟ್ ಹಾಕ್ತಾ ಇರ್ತೀನಿ. ಥ್ಯಾಂಕ್ ಯು. ಶುಭ ಸಂಜೆ ಪನ್ಲೆ ಅಪ್ಪಗ ಗುಡ್ ಮಾರ್ನಿಂಗ್ಲ ಪಂದು ಬೋಲಿ. ಓಕೆ ಬಾಯ್. ಎಲ್ರಿಗೂ ಬಾಯ್. ನಾಳೆ ಸಿಗುವ.